ಈ ಬಾರಿ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಮತದಾರರ ಒಲವು ನನ್ನ ಪರವಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಈಗಾಗಲೇ ಸುಮಾರು 210 ಬೂತ್ಗಳ ಪೈಕಿ 126 ಬೂತ್ಗಳಿಗೆ ಸಂಪರ್ಕವನ್ನು ಮಾಡಿದ್ದೇನೆ. ಎಲ್ಲ 126 ಬೂತ್ಗಳಲ್ಲಿ ಕೂಡ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಈ ಒಂದು ಚುನಾವಣೆಯನ್ನು ಗೆದ್ದೇ ಗೆಲ್ತೇವೆ ಎನ್ನುವ ರೀತಿಯಲ್ಲಿ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಾವು ಗೆದ್ದೇ ಗೆಲ್ತೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಾನು ವೈಯಕ್ತಿಕವಾಗಿ ನನ್ನ ಎದುರುಗಡೆ ಯಾರು ನಿಂತಿದ್ದಾರೆ ಅನ್ನೋದನ್ನು ನಾನು ಯೋಚನೆಯೇ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವುದು ಮತ್ತು ನಾನು ಗೆಲ್ಲುವುದು ಮಾತ್ರ ನನಗೆ ಮುಖ್ಯ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿದ್ದುಕೊಂಡು ಯಾವುದೇ ಪಾರ್ಟಿ ಎದುರುಗಡೆ ನಿಲ್ತದೆ ಎನ್ನುವ ಕಾರಣಕ್ಕೋಸ್ಕರ ನಮ್ಮ ಸ್ಪರ್ಧೆ ಅಲ್ಲ. ನಮ್ಮ ಸ್ಪರ್ಧೆ ನಾವು ಮಾಡಿರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ನಾವು ಎಲ್ಲ ಮತದಾರರ ಬಾಂಧವರನ್ನು ಒಪ್ಪಿಸುವಂಥ ಮತ್ತು ಅವರ ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಶಕ್ತಿಯ ಮತ್ತು ನಾವು ಮಾಡಿರುವಂಥ ಸಾಧನೆ ಆಧಾರದ ಮೇಲೆ ಗೆಲ್ತೇವೆ. ಅತ್ಯಂತ ಅಭೂತಪೂರ್ವವಾದಂಥ ಸ್ಪಂದನೆ. ನಾನು ವಿಶೇಷವಾಗಿ ನನಗೆ ಅನಿಸುವುದು ಈ ಸಲ ಕಾಂಗ್ರೆಸ್ಸಿಗೆ ಕಾರ್ಯಕರ್ತರು ಸಿಗುವುದಿಲ್ಲ. ಯಾಕೆಂದರೆ ಭ್ರಮನಿರಸನಾಗಿದ್ದಾರೆ. ಕಾಂಗ್ರೆಸ್ಸಿನ ಸುಮಾರು ತಂದೆ ಮತ್ತು ಮಗನ 38 ವರ್ಷಗಳ ಆಡಳಿತದಿಂದ ಒಂದಷ್ಟು ಅವರ ಪಕ್ಷದ ಆಂತರಿಕ ಕಾರ್ಯಕರ್ತರೇ ನನ್ನ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ. ನಾನು ಹೋದ ಕಡೆ ಹೋದ ಸಲ ಕಾಂಗ್ರೆಸ್ಸಿಗೆ ಅವರಿಗೆ ಮತವನ್ನು ಕೊಟ್ಟವರು ಕೂಡ ನನ್ನನ್ನು ಸಂಪರ್ಕ ಮಾಡಿ ನನಗೆ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ವಿಶೇಷವಾದ ಒತ್ತನ್ನು ಕೊಡುವಂಥ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಕೊಡ್ತಾರೆ ಎನ್ನುವ ವಿಶ್ವಾಸದಲ್ಲಿ ನಾನು ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದೇನೆ. ಖಂಡಿತವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಜನಸಾಮಾನ್ಯರಿಗೆ ಎಲ್ಲ ವರ್ಗದ ಜನರಿಗೆ ಸಮಾನವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತೇನೆ. ಜನರಿಗೆ ನನ್ನ ಬಗ್ಗೆ ಅತ್ಯಂತ ಉತ್ಸಾಹ ಇದೆ. ನಾನೊಂದು ಅಭಿವೃದ್ಧಿ ಪರವಾದ ಅಂಥ ಒಬ್ಬ ಕ್ಯಾಂಡಿಡೇಟ್. ನಾನು ಅತ್ಯಂತ ಸಣ್ಣ ಮಟ್ಟದಲ್ಲಿ ಒಬ್ಬ ಬೂತ್ ಕಾರ್ಯದರ್ಶಿಯಾಗಿ, ಬೂತ್ ಮಟ್ಟದ ಕಾರ್ಯಕರ್ತನಾಗಿ, ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿ ಗ್ರಾಮ ಸ್ನೇಹಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಅಳವಡಿಸುವ ಮುಖಾಂತರ ಜನಸಾಮಾನ್ಯರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ಬೇಕಾದ ಯೋಚನೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದವ. ನನ್ನ ಮೇಲೆ ಜನರಿಗೆ ವಿಶ್ವಾಸ ಇದೆ. ನಾನು ಜಿಲ್ಲಾ ಪಂಚಾಯತ್ನ ಸಂದರ್ಭದಲ್ಲಿ ಕೂಡ ನನ್ನ ಮನೆಗೆ ಬರುವವರು ಅಥವಾ ನನ್ನ ಹತ್ರ ಬರುವವರು ನಿಮ್ಮ ಜಾತಿ ಯಾವುದು, ನಿಮ್ಮ ಪಾರ್ಟಿ ಯಾವುದು ನಾನು ಕೇಳಲಿಲ್ಲ. ಎಲ್ಲ ವರ್ಗದ ಜನರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದೆ. ನಾನು ವಿಶ್ವಾಸ ಇದೆ ನನಗೆ ಜನರು ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಳೆದ ವರ್ಷ ಚುನಾವಣೆಗೆ ಮುಂಚೆ ಈ ಕ್ಷೇತ್ರದಲ್ಲಿ ಗೆದ್ದವರು ನಾನು ಮನೆಗೆ ಕುಡಿಯುವ ನೀರು ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿದರು, ಭರವಸೆಯನ್ನು ಕೊಟ್ಟಿದ್ದರು. ಆ ಥರ ಭರವಸೆ ಮತ್ತು ಪ್ರಾಮಿಸ್ ಮಾಡೋದಕ್ಕಿಂತ ನಾನು ಕುಡಿಯುವ ನೀರನ್ನು ಪ್ರಥಮ ಆದ್ಯತೆಯಲ್ಲಿ ಮನೆಗೆ ಮುಟ್ಟಿಸುವಂಥ ಕೆಲಸಕ್ಕೆ ನಾನು ಪ್ರಥಮ ಆದ್ಯತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಮತ್ತು ಒಳ ರಸ್ತೆ ಮತ್ತು ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸುವಂಥದ್ದು, ವಿಶೇಷವಾಗಿ ಸಮುದ್ರದ ಬದಿಯಲ್ಲಿರುವಂಥ ಒಂದು ಪ್ರವಾಸೋದ್ಯಮಕ್ಕೆ ಸೂಕ್ತವಾದಂಥ ಒಂದು ಸ್ಥಳವನ್ನು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಲ್ಲಿ ಕೇವಲ ವರ್ಷಂಪ್ರತಿ ಸಮುದ್ರಕ್ಕೆ ಕಲ್ಲು ಹಾಕುವಂಥ ಕೆಲಸ ನಡೀತಾ ಇದೆ. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಲ್ಲಿ ಅಭಿವೃದ್ಧಿ ಮಾಡುವಂಥ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಎಲ್ಲ ಮತದಾರರಲ್ಲಿ ವಿನಂತಿ ಮಾಡೋದು, ನಿಮ್ಮ ಮತವನ್ನು ಅಭಿವೃದ್ಧಿ ಪರವಾಗಿ ನೀಡಿ. ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ. ನೀವು ಕೊಟ್ಟಂಥ ಒಂದೊಂದು ಓಟಿಗೂ ಗೌರವ ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನೀವು ಕೊಡಿಸಿದಂಥ ಮತಕ್ಕೆ ಗೌರವ ಕೊಡಿಸುವಂಥ ಕೆಲಸ ಮಾಡ್ತೇನೆ. ಯಾವುದೇ ರೀತಿಯಲ್ಲಿ ಯಾವುದೇ ಮತದಾರನಿಗೆ ತಲೆ ತಗ್ಗಿಸುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ಎಲ್ಲ ವರ್ಗದ ಅಭಿವೃದ್ಧಿ ಪರವಾದ ಮತ್ತು ಸಾಮರಸ್ಯದಿಂದ ಈ ಉಳ್ಳಾಲ ಮಂಗಳೂರು ಕ್ಷೇತ್ರವನ್ನು ಕಟ್ಟಿ ಬೆಳೆಸುವಂಥ ಕೆಲಸಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ. ನನಗೆ ಅವಕಾಶ ಕೊಟ್ಟಲ್ಲಿ ಅಭಿವೃದ್ಧಿ ಹೊರತು ಬೇರೆ ಯಾವುದೇ ಯೋಚನೆ ನನ್ನಲ್ಲಿಲ್ಲ. ನನ್ನ ಅತ್ಯಂತ ಸಣ್ಣ ಪ್ರಾಯದಲ್ಲಿ ಕೂಡ ಯೋಚನೆ ಮಾಡಿಕೊಂಡು ಬಂದವ. ಈ ಒಂದು ಕ್ಷೇತ್ರವನ್ನು ಸಂಪೂರ್ಣ ಅಭಿವೃದ್ಧಿಯತ್ತ ತಗೊಂಡು ಹೋಗೋದಕ್ಕೆ ನನಗೆ ಸಹಕಾರ ಮಾಡಬೇಕಂತ ಮತದಾರರಲ್ಲಿ ವಿನಂತಿ ಮಾಡ್ತೇನೆ.